ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ನಿರಂತರ ಮಳೆ ಮಂಗಳೂರು ನಗರ ಸೇರಿದಂತೆ ಹಲವೆಡೆ ಅವಾಂತರ ಸೃಷ್ಟಿಸಿದೆ. ಸುರಿದ ಭಾರೀ ಮಳೆಯಿಂದಾಗಿ ನಗರ ಪ್ರವೇಶಿಸುವ ಪಂಪೆಲ್ ಮೇಲ್ಸೇತುವೆಯ ಅಡಿಭಾಗದಲ್ಲಿ ಕೃತಕ ನೆರೆ ಉಂಟಾಗಿದೆ. ಪಂಪೆಲ್ ಜಂಕ್ಷನ್ನಲ್ಲಿ 2 ಕಡೆಯ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿದೆ. ಇದರಿಂದಾಗಿ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಪರಿಣಾಮ ವಾಹನಗಳು ನಂತೂರು ವೃತ್ತವಾಗಿ ಸುತ್ತಿ ಬಳಸಿ ನಗರ ಪ್ರವೇಶಿಸುವಂತಾಯಿತು. ಭಾರೀ ಮಳೆಯಿಂದಾಗಿ ನಗರದ ಹಲವು ರಾಜಕಾಲುವೆಗಳು, ಚರಂಡಿ ತೋಡುಗಳು ತುಂಬಿ ಹರಿದವು. ಬೆಳಗ್ಗೆ 9 ಗಂಟೆಯ ಬಳಿಕ ಮಳೆ ಪ್ರಮಾಣ ತಗ್ಗಿದ್ದು ಹನಿ ಹನಿಯಾಗಿ ಸುರಿಯುತ್ತಿದೆ. ನಗರದ ಪಂಪೆಲ್ ಸೇತುವೆಯ ಕೆಳಭಾಗ ಸೇರಿದಂತೆ ಬೆಳಗಿನ ಹೊತ್ತು ನಗರದ ಕೆಲವು ಕಡೆ ನೀರು ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಗದೆ ಕೃತಕ ನೆರೆಯ ವಾತಾವರಣ ಸೃಷ್ಟಿಯಾಗಿತ್ತು. ಮಳೆ ತಗ್ಗುತ್ತಲೇ ಮಳೆ ನೀರು ಹರಿದು ಕೃತಕ ನೆರೆಯು ಇಳಿದು ಹೋಗಿದೆ. ಪಂಪೆಲ್ ಮೇಲ್ಸೇತುವೆಯ ಕೆಳಭಾಗದಲ್ಲಿ ಕೃತಕ ನೆರೆ ಸೃಷ್ಟಿಯಾದ ಕಾರಣ ಬೆಳಗ್ಗೆಯ ಹೊತ್ತು ಖರೀದಿಗೆ ಮಂಗಳೂರಿಗೆ ವಾಹನದಲ್ಲಿ ಬಂದವರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ಪಂಪೆಲ್ ಫ್ಲೈಓವರ್ನ ಕೆಳಗಿನ ಸರ್ವಿಸ್ ರಸ್ತೆಯಲ್ಲಿ ಸರಿಯಾಗಿ ನೀರು ಹೋಗುವ ವ್ಯವಸ್ಥೆ ಇಲ್ಲದೆ ಜನ ಪರದಾಡಿದ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದೆ. ಈ ಮೂಲಕ ಮತ್ತೊಮ್ಮೆ ಪಂಪೆಲ್ ಫ್ಲೈಓವರ್ ಸುದ್ದಿಗೆ ಗ್ರಾಸವಾಗಿದೆ. ಸಂಸದ ನಳಿನ್ ಕುಮಾರ್ ಕಟೀಲ್ ಅವರೇ ಸ್ವಲ್ಪ ಈ ಕಡೆಗೆ ಗಮನ ಕೊಡಿ ಎಂಬ ಆಗ್ರಹ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿಬಂದಿದೆ. ಇನ್ನು ಇದೇ ವೇಳೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು, ಕರ್ನಾಟಕ ಬ್ಯಾಂಕ್ ಅಧಿಕಾರಿಗಳು, ಮಂಗಳೂರು ಮಹಾನಗರ ಪಾಲಿಕೆಯ ಉಪಾಯುಕ್ತರಾದ ಸಂತೋಷ್ ಕುಮಾರ್, ಮೂಡಾಧ್ಯಕ್ಷ ರವಿಶಂಕರ್ ಮಿಚರ್, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಸಂದೀಪ್ ಗರೋಡಿ, ಕಾವ್ಯ ನಟರಾಜ್, ಭಾಸ್ಕರ್ ಚಂದ್ರಶೇಖರ್ ಅವರು ಭೇಟಿ ನೀಡಿದ್ರು. ಈ ವೇಳೆ ಸ್ಥಳೀಯರಾದ ಶರಣ್ ಪಂಪೆಲ್ ಕೂಡ ಭಾಗಿಯಾಗಿದ್ರು. ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದ್ರು. ನಾವು MD ಅವರ ಹತ್ರ ಹೀಗೆ ಹೇಳಿದೆ, ಲೋಕಲ್ನವರಿಗೆ ತಾಪತ್ರೆ ಆಗ್ತದೆ ಸರ್, ಕರಣ್ ಅವ್ರ ಮನೆಯಲ್ಲಿ ನೀರು ಬರ್ತದೆ, ನೀವು ರಾತ್ರಿ ಬಂದು ಅಲ್ಲ ನಾಳೆ ಜನರನ್ನು ಫೋನ್ ಮಾಡಿ ಹೆಚ್ಚು ಹಿಡ್ಕೊಂಡು ಬನ್ನಿ ಅಂತ ನಾವು ಓಡಬೇಕಾಗ್ತದೆ. ಈಗ ನೀವು ಲೋಕಲ್ ಈಗ ನಿಮ್ಮ ಸಮಸ್ಯೆ ಇಲ್ಲಿ ಏನಾಗ್ತದೆ ಅಂತ ಈಗ ನೋಡಿ, ನೀರು ಬರಲಿಲ್ಲ, ಪ್ರಾಬ್ಲಮ್ ಎಲ್ಲ ಸರಿ ಆಗ್ತದೆ. ಇದರ ನಡುವೆ ಕರ್ನಾಟಕ ಬ್ಯಾಂಕಿನವರು ಅದರ ಮೇಲೆ ಈಗ ಅದು ಬ್ರಿಡ್ಜ್ ಏನಾದರೂ ಹಾಕಿದರೆ ಅದು ಇನ್ನೂ ದೊಡ್ಡ ಸಮಸ್ಯೆ. ನಾವು ಮಾಡೋದಿಲ್ಲ ಸರ್, ನಾವು ಮಾಡೋದಿಲ್ಲ ಸರ್. ಇನ್ನೊಂದು